ತೀವ್ರ ತಾಪಮಾನದಿಂದಾಗಿ ತಮಿಳುನಾಡಿನ ತೇನಿ ಎಂಬಲ್ಲಿ ಕಾಡ್ಗಿಚ್ಚು ಹರಡಿ ನಾಶ ನಷ್ಟಗಳು ಸಂಭವಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರಾಣಿಪುರ ಪ್ರವಾಸೋದ್ಯಮ ಕೇಂದ್ರದಲ್ಲಿ ಸಂದರ್ಶಕರಿಗೆ ನಿಯಂತ್ರಣವನ್ನು ಏರ್ಪಡಿಸಲಾಗಿದೆ. ರಾಣಿಪುರ ಪ್ರವಾಸೋದ್ಯಮ ಕೇಂದ್ರಕ್ಕೆ ಟ್ರೆಕ್ಕಿಂಗ್ ಹಾಗೂ ಅರಣ್ಯ ಸಂದರ್ಶನವನ್ನು ನಿಷೇಧಿಸಲಾಗಿದೆ. ಬೇಸಿಗೆಯ ಬಿಸಿಲಿನ ತೀವ್ರ ತಾಪಮಾನದಿಂದಾಗಿ ವನ್ಯ ಪ್ರದೇಶಗಳಲ್ಲಿ ಬೆಂಕಿ ಹರಡುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಂದರ್ಶನವನ್ನು ನಿಲುಗಡೆಗೊಳಿಸಲಾಗಿದೆ. ಇದೀಗ ರಾಣಿಪುರ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಸುರಕ್ಷಾ ಕಾರ್ಯಗಳನ್ನು ಏರ್ಪಡಿಸಲಾಗಿದೆ. ರಾಣಿಪುರದಿಂದ ಕಾಡಿನ ಮೂಲಕ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ನಡೆಸುವುದು ಪ್ರವಾಸಿಗರಿಗೊಂದು ಆಕರ್ಷಣೆಯಾಗಿದೆ. ಬೇಸಿಗೆಯ ಕಾಲದಲ್ಲಿ ಎಕರೆಗಟ್ಟಲೆ ಸ್ಥಳಗಳಲ್ಲಿ ಬೆಳೆದಿರುವ ಹುಲ್ಲುಗಳು ಒಣಗಿ ಬೇಗನೆ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಸಂದರ್ಶಕರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿದೆ. ರಾಣಿಪುರ ಪ್ರವಾಸಿ ಕೇಂದ್ರದ ಒಂದು ಭಾಗದಲ್ಲಿ ಕರ್ನಾಟಕದ ಅರಣ್ಯ ಪ್ರದೇಶ, ಮತ್ತೊಂದು ಭಾಗದಲ್ಲಿ ಕೇರಳದ ಕಾಡುಗಳಿವೆ. ಈ ನಿಟ್ಟಿನಲ್ಲಿ ಅಪಾಯಕ್ಕೆ ಹೆಚ್ಚು ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಕಾಡ್ಗಿಚ್ಚು ಹರಡಿ ಸಂದರ್ಶಕರಿಗೆ ತಕ್ಷಣ ಹೊರಬರಲು ಸಾಧ್ಯವಾಗದ ಪರಿಸ್ಥಿತಿಯನ್ನು ಮನಗಂಡು ಇಲ್ಲಿಗೆ ನಿಷೇಧದ ಆದೇಶ ಹೊರಡಿಸಲಾಗಿದೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.